ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ನಿನ್ನಯ ಪಾವನ ಪಾದಗಳ ಮಹಿಮೆಯ ಮಂಡಿಸು ಮಾತುಗಳ ಕಾಣೆನು ತಂದೆ ವಿಠಲ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಆಕಾಶ ಭೂಮಿಗಳ ಅಲೆವಂತ ಪಾದ ಕಾಳಿಂಗನ ಶಿರಸಿ ಕುಣಿದಾಡಿ ಪಾದ ಆಕಾಶ ಭೂಮಿಗಳ ಅಲೆವಂತ ಪಾದ ಕಾಳಿಂಗನ ಶಿರಸಿ ಕುಣಿದಾಡಿದ ಪಾದ ಕಾನನದಿ ಕಲ್ಲಾದ ಮುನಿ ಸತಿಗೆ ಜೀವವ ತಂದ ಕಾನನದಿ ಕಲ್ಲಾದ ಮುನಿ ಸತಿಗೆ ಜೀವವ ತಂದ ರಂಗನ ಶ್ರೀಪಾದವ ನಂಬಿದೆ ನಯ್ಯ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಪಾಪವನ್ನು ಕಳೆದಂತ ಸುರಗಂಗೆ ಜನಿಸಿದಂತ ಪಾಪವನ್ನು ಕಳೆದಂತ ಸುರಗಂಗೆ ಜನಿಸಿದಂತ ಪಾವನ ಶ್ರೀಪಾದವ ನಂಬಿದೆ ನಯ್ಯ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ನಿನ್ನಯ ಪಾವನ ಪಾದಗಳ ಮಹಿಮೆ
ಚಿಂತ್ಯಕ್ಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. 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 ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ. ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಕ್ಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಎಲ್ಲೂ ಕೊನೆಯು ಮುಳ್ಳು ಮೊನೆಯು ಕೊಳ್ಳೋದಿಡದ ಒಳಗೆ ಹೊರಗೆ ಮುಳ್ಳು ಹೊನೆಯು ಮುಳ್ಳು ಮೊನೆಯು ಮುಳ್ಳು ಹಿಡದ ಹೊರಗೆ ಹೊರಗೆ ಎಲ್ಲ ಸಾವಿನಲ್ಲಿ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ. ಎಲ್ಲ ಸಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ. ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಎಲ್ಲಿ ನೋಡಿದರಲ್ಲಿ ಕಾಲಿಲ್ಲ ಬಿಲ್ಲವನ್ನು ಬಲ್ಲ ಜಾಣರ. ಎಲ್ಲಿ ನೋಡಿದರಲ್ಲಿ ಕಾಲಿಲ್ಲ ಬಿಲ್ಲವನ್ನು ಬಲ್ಲ ಜಾಣರ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದೂ ಮಂದಿನಲ್ಲಿ ಸುಂದರಾಂಗದ ಸುಂದರಿಯರ ಹಿಂದೂ ಮಂದಿನಲ್ಲಿ ಅಂದದಾಗಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ. ಈ ಚರಾಚರ
ಚರಾಚರದೊಳಗೆ ಅಜಂಡರ ಆಚೆ ಈಚೆಯಲಿ ಈ ಚರಾಚರದೊಳಗೆ ಅಜಂಡರ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಅಷ್ಟಪೀಠದಲ್ಲಿ ಕೇಚರೇಂದ್ರನ ಸುತನ ರಥದ ಅಷ್ಟಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ಈಚುತಂಬರ ಪುರಂದರ ವಿಠಲ ಲೋಕನಾಥದಲ್ಲಿ ಪಿಳ್ಳಂಗೋಡಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಶ್ರೀ ಸೋಮನಾಥ ಹೇ ವಿಶ್ವನಾಥ ನಿನ್ನನೇ ನಂಬಿದೆ ಸ್ವಾಮಿ ಸ್ವಾಮಿ ನಿನ್ನನೇ ನಂಬಿದೆ ಸ್ವಾಮಿ
ಗತಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮುದಗಿ ಮುಕುಂದ ಸದನಾಥ ಬಂದ ಮುದಗಿ ಮುಕುಂದ ಸದನಾಥ ಬಂದ ಗತಿಯ ಮೀಸಲು ಬೆಣ್ಣೆ ತಿಂದ ಗತಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮಾರನ ಪಿತನ ಮನೆಯೋಳು ಹೊಕ್ಕ ಮಾರನ ಪಿತನ ಮನೆಯೋಳು ಹೊಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ನಾ ಹಿಡಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಬಾಯಿ ಡಕ್ಕ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಹರಿಯಾದ ಪೋರಿ ಜಗದ ಕಂಗೋರಿ ಹರಿಯಾದ ಪೋರಿ ಜಗದ ಕಂಗೋರಿ ಭರದಿಂದ ಸೀರೆಯ ಸೆಳೆದ ಭರದಿಂದ ಸೀರೆಯ ಸೆಳೆದ ಕಳವ ಪಿಡಿದ ಮಾನ ಕಳೆದ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ್ನ ಮಗ ಜಾರ ಇವ ಚೋರ ಸುಕುಮಾರ ತೊರೆದು ಜೀವಿಸಬಹುದೇ ಹರಿನೆನ್ನ ಶರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬೀಡು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಾಗಿ ಬಂಧುಗಳ ಬಿಡಬಹುದು ತಾಯ
ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಒಡಲು ಹಸಿಯಲು ಅನ್ನ ಇಲ್ಲದೆಲೆಯಿರಬಹುದು ಪಡೆದ ಕ್ಷೇತ್ರವ ಬಿಟ್ಟು ನಡೆಯಬಹುದು ಬಡದೆ ಮಕ್ಕಳನ್ನೆಲ್ಲ ನಡೆಸಿಯೇ ಬಿಡಬಹುದು ಮಡದಿ ಮಕ್ಕಳನ್ನೆಲ್ಲ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನು ಪರರು ಬೇಡಿದರೆ ತಿಳಿಸಬಹುದು ಪ್ರಾಣವನು ಪರರು ಬೇಡಿದರೆ ಕೊಡಬಹುದು ಮಾನಾಭಿಮಾನವ ತಗ್ಗಿಸಬಹುದು Hare Krishna, Krishna Krishna, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Rama, Hare Rama, Rama Rama, Hare Hare, Hare Krishna,
कृष्ण कृष्ण हरे 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 कृष्णा कृष्ण कृष्ण हरे 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 राम 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 हरे हरे राम हरे 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 कृष्ण 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 हरे 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 राम 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 हरे 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 राम राम हरे 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 कृष्ण 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 हरे 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 कृष्ण 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 हरे 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 राम 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 हरे 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 राम राम हरे 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 कृष्ण हरे राम 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 हरे हरे कृष्ण 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 हरे 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 कृष्ण 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 हरे 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 राम 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 हरे 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 राम राम हरे 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 कृष्ण 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 हरे 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 कृष्ण 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 हरे 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 राम 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 हरे 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 राम राम हरे 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 कृष्ण 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 हरे 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 कृष्ण 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 हरे 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 राम 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 हरे 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 राम राम हरे हरे कृष्ण हरे कृष्ण कृष्ण हरे 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 कृष्ण 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 हरे 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 राम 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 हरे 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 राम हरे 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 कृष्ण 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 हरे 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 राम 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 हरे 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 राम राम हरे 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 कृष्ण 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 हरे 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 कृष्ण 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 हरे 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 राम 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 हरे 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 राम राम हरे 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 कृष्ण 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 हरे 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 कृष्ण 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 हरे 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 राम 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 हरे 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 राम राम हरे 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 कृष्ण 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 हरे 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 कृष्ण 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 हरे 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 राम 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 हरे 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 राम राम हरे 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 कृष्ण 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 हरे 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 कृष्ण 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 हरे हरे कृष्ण 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 हरे 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 कृष्ण 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 हरे 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 राम 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 हरे 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 राम राम हरे 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 कृष्ण 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 हरे हरे हरे
कृष्ण 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 हरे 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 कृष्णा कृष्ण कृष्ण हरे 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 राम 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 हरे 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 राम 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 हरे हरे ಬಾಲಕೃಷ್ಣ ಮಂದಿರ ಕುಂಪಲ ನೇತ ನಮ್ಮ ಕರಿನ ಆಗಸ್ಟ್ 30 ತಾರೀಕಿಗೆ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆಗುವಂಥ ಸಂದರ್ಭದಲ್ಲಿ ನಾವು 2 ತಿಂಗಳ ಹಿಂದೆ ಅದಕ್ಕೆ 2 ತಿಂಗಳ ಹಿಂದೆ ಶ್ರೀಕೃಷ್ಣ ಜಪವನ್ನು ಇಲ್ಲಿ ಹರೇ ಕೃಷ್ಣ ಹರೇ ರಾಮ ಇದರ ಜಪದ ಸಂಕಲ್ಪವನ್ನು ಈ ಮಂದಿರದಲ್ಲಿ ನಾವೆಲ್ಲ ಊರಿನವರು ಸೇರಿಕೊಂಡು ಮಾಡಿದ್ದೆವು. ಅದನ್ನು ಸಮಾರೋಪ ಮಾಡುವ ಬಗ್ಗೆ ನಾವು ಆಗಸ್ಟ್ 30ರಂದು ತೀರ್ಮಾನ ಮಾಡಿ ಅನಂತರ ಬೇರೆ ಬೇರೆ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಆಗಲಿಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರೋಪ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ಪೂಜ್ಯ ಸನಾತನ ಸ್ವಾಮೀಜಿಯವರು ಇವತ್ತು ಈ ಒಂದು ಪೂಜೆಯ ಸಂದರ್ಭದಲ್ಲಿ ಇದನ್ನು ಸಮಾರೋಪ ಮಾಡುವ ಎನ್ನುವ ಸಂದೇಶವನ್ನು ನಮಗೆಲ್ಲರಿಗೂ ನೀಡಿದರು. ಈ ಸಂದರ್ಭದಲ್ಲಿ ಇದನ್ನು ಸಮಾರೋಪ ಮಾಡಲಿಕ್ಕೆ ಪೂಜ್ಯ ಸನಾತನ ಇಸ್ಕಾನ್ ಮತ್ತು ಅಕ್ಷಯ ಪಾತ್ರೆ ಫೌಂಡೇಶನ್ನ ಪೂಜ್ಯ ಸನಾತನ ಸ್ವಾಮೀಜಿ ನಿರಂತರವಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಸಹಕಾರ ನೀಡಿ ನಮ್ಮನ್ನೆಲ್ಲ ಈ ಊರಿಗೆ ಬೇಕಾಗುವಂಥ ಎಲ್ಲ ಸಂಗತಿಗಳನ್ನು ನೀಡಿರುವಂಥ ಸನಾತನ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಜೊತೆಗೆ ಅಕ್ಷಯ ಪಾತ್ರ ಫೌಂಡೇಶನ್ನ ನಮ್ಮ ಇಬ್ಬರು ಅಕ್ಷಯ ಪಾತ್ರೆ ಫೌಂಡೇಶನ್ನ ಪ್ರಮುಖರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಇವಾಗ ಅದರ ಜಪದ ಸಮಾರೋಪ ಆಗಲಿಕ್ಕಿದೆ. ಪ್ರಾರಂಭದಲ್ಲಿ ನಾವು ಶನಿವಾರದ ಪೂಜೆಯನ್ನು ಮಾಡಿದ ನಂತರ ಭಜನೆ ಮತ್ತು ಇದರ ಬಗ್ಗೆ ಒಂದು 10 ನಿಮಿಷ ಆಶೀರ್ವಾದದ ಮಾತನ್ನು ನೀಡಿ ನಂತರ ಸ್ವಾಮೀಜಿ ನಮಗೆಲ್ಲರಿಗೂ ಪ್ರಸಾದವನ್ನು ಕೊಡ್ತಾರೆ. ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಗಿರಿಯ ಬೆನಲಿ ಹೋದ ಕೋರ್ಮನಿಗೆ ಧರೆಯನ್ನು ಧರಿಸಿದ ವರಹವತಾರಗೆ ತರಳಲು ಕಾಯ್ದ ಶ್ರೀ ನರಸಿಂಹಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯಭಾಮರನ ಗೋಪಾಲಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಮಹಯವೆದ ಕಲ್ಕನಿಗೆ ಹತ್ತವತಾರದಿ ಭಕ್ತರ ಸಲಹುವ ಕರ್ತೃಷಿ ಪುರಂದರ ವಿಠಲನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ
ದೇವರ ಪಾದಗಳಲ್ಲಿ ಗೋವಿಂದ
राम राम हरे 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 कृष्णा कृष्ण कृष्ण हरे 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 राम 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 हरे हरे राम राम हरे हरे चाणूरमर्दनं देवकी परमानंदं कृष्ण वंदे जगद्गुरु ओम सहना भवतु सह वीर्यं करवावहै तेजस्विनावधीतमस्तु वसुदेवसुतं देवं कंसचाणूरमर्दनं देवकी परमानंदं कृष्णं वंदे जगद्गुरुं सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः शान्ति ಶ್ರೀ ಗಣಪತಿ ದೇವರ ಪಾದರವಿಂದಕ್ಕೆ ಗೋವಿಂದಾರಿ ಗೋವಿಂದ ಶ್ರೀ ಸೋಮನಾಥ ದೇವರ ಪಾದರವಿಂದಕ್ಕೆ ಗೋವಿಂದಾರಿ ಗೋವಿಂದ ಶ್ರೀ ಬಾಲಕೃಷ್ಣ ದೇವರ ಪಾದರವಿಂದಕ್ಕೆ ಗೋವಿಂದಾರಿ ಗೋವಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಪಾದರವಿಂದಕ್ಕೆ ಗೋವಿಂದಾರಿ ಗೋವಿಂದ ಶ್ರೀ ಲಕ್ಷ್ಮಮ್ಮನವರ ಪಾದರವಿಂದಕ್ಕೆ ಗೋವಿಂದಾರಿ ಗೋವಿಂದ ಶ್ರೀ ಗೋವಿಂದಾರಿ ಗೋವಿಂದ ದಿನಸಿ ವಸ್ತುಗಳನ್ನ ಮತ್ತು ಬೇರೆ ಬೇರೆ ಕಿಟ್ಗಳನ್ನ ನಮ್ಮ ಮಕ್ಕಳಿಗೆ ಕೂಡ ವಿಶೇಷವಾದ ಕಿಟ್ಗಳನ್ನ ಇಸ್ಕಾನ್ ಫೌಂಡೇಶನ್ ಮತ್ತು ಅಕ್ಷಯ ಫೌಂಡೇಶನ್ ನೇತೃತ್ವದಲ್ಲಿ ನಮ್ಮ ಸನಾತನ ಸ್ವಾಮೀಜಿ ಅವರು ನಮಗೆ ಕೊಡಮಾಡಿದ್ರು. ನಿರಂತರವಾಗಿ ನಮ್ಮ ಕುಂಪಲ ಪ್ರದೇಶಕ್ಕೆ ಬಾಲಕೃಷ್ಣ ಮಂದಿರದ ಮುಖಾಂತರ ಆ ಒಂದು ಸೇವೆಯನ್ನ ನಿಜವಾಗಿ ಯಾವತ್ತೂ ಮರೆಯಲಿಕ್ಕಿಲ್ಲ. ನಮ್ಮ ಸನಾತನ ಸ್ವಾಮೀಜಿ ಅವರ ನಿಮ್ಮ ಕೊಡುಗೆಯನ್ನ ಮತ್ತು ನಿಮ್ಮ ಸೇವೆಯನ್ನ ನಮ್ಮ ಊರು ಮತ್ತು ಈ ಉಳ್ಳಾಲ ಪರಿಸರ ಅಥವಾ ಜಿಲ್ಲೆಯಲ್ಲಿ ಕೂಡ ನಿಮ್ಮ ಸೇವೆಯನ್ನ ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ, ಸಾವಿರಾರು ಪೊಲೀಸ್ನವರು ಅವರ ಕರ್ತವ್ಯವನ್ನು ನಿರ್ವಹಿಸುವಂತ ಸಂದರ್ಭದಲ್ಲಿ ಮತ್ತು ಲೇಡಿ ಕ್ಯೂಷನ್ ಮತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸಾವಿರಾರು ರೋಗಿಗಳು ಅವರ ದಿನನಿತ್ಯದ ನಮ್ಮ ಇಡೀ ಕರ್ನಾಟಕ ರಾಜ್ಯದಿಂದ, ಕೇರಳ ರಾಜ್ಯದಿಂದ, ಬೇರೆ ಬೇರೆ ಭಾಗದಿಂದ ಬಂದವರಿಗೆ ಉಚಿತವಾಗಿ ಅವರಿಗೆ ದಿನನಿತ್ಯ ಊಟೋಪಚಾರವನ್ನು ಕೊಟ್ಟವರು ಅಕ್ಷಯ ಪಾತ್ರ ಫೌಂಡೇಶನ್ ನಮ್ಮ ಸನಾತನ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಜೊತೆಗೆ ಧಾರ್ಮಿಕವಾಗಿ ಕೂಡ ನಮ್ಮನ್ನು ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೊರೋನಾದಿಂದಾಗಿ ಹೆದರುವಂತ ಅವಶ್ಯಕತೆ ಇಲ್ಲ. ನಾವು ಧಾರ್ಮಿಕವಾಗಿ ಶ್ರದ್ಧಾ ಭಕ್ತಿಯಿಂದ ನಮ್ಮ ಸೇವೆಯನ್ನ, ದೇವರ ಕೆಲಸಗಳನ್ನ ನಿರಂತರವಾಗಿ ಮಾಡುವುದರ ಮುಖಾಂತರ ನಮ್ಗೆ ಬಂದಿರುವಂತ ಯಾವುದು ಭಯಾನಕವಾದ ರೋಗ ಉಂಟು ಅದನ್ನು ದೂರ ಮಾಡುವಂತ ಕೆಲಸವನ್ನ ಆಧ್ಯಾತ್ಮಿಕವಾಗಿ ಮಾಡಬಹುದೆನ್ನುವ ಉದ್ದೇಶದಿಂದ ಎಲ್ಲ ಇಡೀ ಬೇರೆ ಬೇರೆ ಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆ ಒಂದು ಮಹಾಯಜ್ಞ ಜಪವನ್ನ ನಮ್ಮಲ್ಲಿ ಮಾಡಿಸುವ ಮುಖಾಂತರ ನಮ್ಮ ಊರಿಗೆ ಕೂಡ ಅತ್ಯಂತ ಸಂತೋಷ ಆಗಿದೆ. ಯಾಕೆಂದ್ರೆ ನಾನು ಒಂದು ಪಟ್ಟಿ, ನೀವೆಲ್ಲ ಇಡೀ ಊರಿನಲ್ಲಿ ಸ್ವಾಮೀಜಿ ಎಲ್ಲ ಕಡೆ ನಾವು ದಿನನಿತ್ಯ ಮಾಡಿದ್ದಾರೆ. ನನಗೆ ನಿಜವಾಗಿ ಅವರಿಗೆ ಬರುವ 30ನೇ ತಾರೀಕಿನ ಮತ್ತೊಂದು ವಾರ ಬರಬೇಕು ಅಂತ ಹೇಳಿದ್ರೆ ಅವ್ರದ್ದು ಪಾಪ ಆರೋಗ್ಯ ಸರಿ ಇರಲಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಗೆ ಕೂಡ ಅನಾನುಕೂಲ ಆಯಿತು. ನಿಜವಾಗಿ ಇಷ್ಟು ಹೊತ್ತು ನಾವು ದೂರ ಕೊಂಡೋಗಬಾರ್ದಿತ್ತು. ಆದ್ರೂ ಕೂಡ ಶ್ರೀಕೃಷ್ಣನ ಜಪವನ್ನ ನಿರಂತರವಾಗಿ ಎಷ್ಟು ಜಾಸ್ತಿ ಮಾಡ್ತಾರೆ ಅಷ್ಟು ಒಳ್ಳೇದು ಅಂತ ಸ್ವಾಮೀಜಿ ಅವರು ಹೇಳಿದ್ರು. ನೀವು ನಿರಂತರವಾಗಿ ಮಾಡ್ತಾ ಇರ್ಲಿ ಅಂತ. ನಿಜವಾಗಿ ನಮ್ಗೆ ಎಲ್ಲಿ ಆ ಒಂದು ಅವರು ಹೇಳಿದ್ರು, ದಿನಕ್ಕೆ 1 ಸಲ ಮಾಡಿ, 2 ಸಲ ಮಾಡಿ, 3 ಸಲ ಮಾಡಿ ಅಂತ ಹೇಳಿದ್ರು. ಆದ್ರೆ ಕೆಲವರೆಲ್ಲ ಎಷ್ಟು ಮಾಡಿದಾರೆ ಅಂತ ನಿಮ್ಗೆ ವಿಚಿತ್ರ ಆಗ್ಬೋದು. ಆದ್ರೆ ಎದುರು ಕೂತವ್ರು ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನಮ್ಗೆ ವಿಚಿತ್ರ ಆಗ್ಬೋದು. ಯಾಕೆಂದ್ರೆ SS ನಾಯಕರು 36,436 ಬಾರಿ ಶ್ರೀಕೃಷ್ಣನ ಜಪವನ್ನು ಮಾಡಿದ್ದಾರೆ.
ಇದು ಒಂದು ಕುಟುಂಬದ ಮಾತ್ರ ಹೇಳುದು. ಬಾಕಿ ಸ್ವಾಮೀಜಿ ನಿಮ್ಮ ಗಮನಕ್ಕೆ ಅಲ್ಲ ಇದ್ದಾರೆ, SS ನಾಯಕ್ ಇದ್ದಾರೆ, ಅಲ್ಲಿ ಇದ್ದಾರೆ. ನಾನು ಅವರು ಬರೆದು ತಂದಿದ್ದಾರೆ ಪಾಪ. ನಿಜವಾಗಿ ನಾವು ಕೂಡ ಇಂಥದ್ದು ಕೆಲಸ ಮಾಡಬೇಕಿತ್ತು. ನಾವು ಎಲ್ಲರೂ ಕೂಡ ಮಾಡಿದ್ದಾರೆ. ನಮಗೆ ನಿರಂತರ ಮಹಿಳೆಯರಿಗೆ ಮತ್ತು ನಮ್ಮ ಮಂದಿರದ ಎಲ್ಲ ನಮ್ಮ ಆಸುಪಾಸಿನ ಎಲ್ಲರೂ ಕೇಳ್ತಾ ಇದ್ರು, ನಾವೆಲ್ಲ ಇಂಥ ಜಪವನ್ನು ಮಾಡಿದ್ದೇವೆ, ಏನು ಯಾವಾಗ ಇದನ್ನು ಸಮಾರೋಪ ಮಾಡುದು, ಯಾವಾಗ? ನಮಗೆ ಕೂಡ ಒಂದು ಗಂಟ್ಲಲ್ಲಿ ಸಿಕ್ಕಾಕೊಂಡಾಗಿತ್ತು. ಯಾಕೆಂದ್ರೆ ಇದನ್ನು ನೀವು ಬಂದು ಇದನ್ನು ಸರಿ ಮಾಡದಿದ್ರೆ ನಾವು ಅರ್ಧದಲ್ಲಿ ಸಿಕ್ಕಾಕೊಂಡಾಗ್ತಿತ್ತು. ಅವರ ಶ್ರೀಮತಿ ಅವರಿಗೆ ಹುಷಾರಿಲ್ಲ, ಆದ್ರೆ ಮನೆಯಲ್ಲಿ ಕೂತು ಅವರು ಸಹ ಆರೋಗ್ಯ ಅವ್ರದ ಅಷ್ಟೊಂದು ಒಳ್ಳೇದಿಲ್ಲ, ಆದ್ರೂ ಕೂಡ ಅವರು 21,816 ಸಲ ಅವರು ಇದು ಮಾಡಿದ್ದಾರೆ. ಅದೇ ರೀತಿ ಶೀಲಾ ನಾಯರ್ 32,832 ಬಾರಿ ಶ್ರೀಕೃಷ್ಣ ಪರಮಾತ್ಮನ ಜಪವನ್ನು ಮಾಡಿದ್ದಾರೆ. ಆನಂತರ ಶ್ರೀಮತಿ ಆಶಾ ಸುರೇಶ್ ಅವರು 12,960 ಬಾರಿ ಮಾಡಿದ್ದಾರೆ. ಆನಂತರ ಶ್ರೀಮತಿ ಪಾರ್ವತಿ ಉಮೇಶ್ ಅವರು 6,372 ಮಾಡಿದ್ದಾರೆ. ಆನಂತರ ಶ್ರೀಮತಿ ಶಾಲಿನಿ ಅವರು 11,340 ಸಲ ಮಾಡಿದ್ದಾರೆ. ಪ್ರಫುಲ್ಲ ಶೆಟ್ಟಿ ಅವರು 7,020 ಸಲ ಮಾಡಿದ್ದಾರೆ. ಇನ್ನೊಂದು ರಾಜೇಶ್ವರಿ ಅವರು 14,004 ಮಾಡಿದ್ದಾರೆ. ಇಲ್ಲೇ ಅಲ್ಲ, ನಮ್ಮ ಈ ಒಂದು ಶ್ರೀಕೃಷ್ಣನ ಜಪವನ್ನ ಪುತ್ತೂರಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕೂಡ ಮಾಡಿದಂತ ಪಟ್ಟಿಯನ್ನ SS ನಾಯಕರು ಪಾಪ ತಗೊಂಡು ಬಂದಿದ್ದಾರೆ. ನಿಜವಾಗಿ ಎಲ್ಲ ಕಡೆ ಈ ರೀತಿಯ ಸ್ವಾಮೀಜಿ ಎಲ್ಲರೂ ಎದುರು ಕೂತವ್ರು ಏನಾಗಿದೆ, ನಾವು ಲೆಕ್ಕವೇ ಇಟ್ಟುಕೊಳ್ಳಿಲ್ಲಲ್ಲ, ನಾವು ಮಾಡಿದಂತ ಆಯ್ತು. ಅವರಿಗೆ ಏನು ನೀವು ಇದು ಮಾಡಬೇಡಿ, ಎಷ್ಟು ನೀವು ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ನಮ್ಗೇನೆ ಒಳ್ಳೇದು ಹೊರತು ಅದರಿಂದ ಸ್ವಾಮೀಜಿಗೆ ಒಳ್ಳೇದಾಗುದು ಅಥವಾ ಬೇರೆ ಯಾರಿಗಿಲ್ಲ. ಜಗತ್ತಿಗೆ ಮತ್ತು ವೈಯಕ್ತಿಕವಾಗಿ ನಮ್ಗೆಲ್ರಿಗೂ ಇದರಿಂದ ಒಳ್ಳೇದಾಗ್ತದೆ ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ಅನುಭವ ಏನಂದ್ರೆ, ನಮ್ಮದು ಕೂಡ ಅನುಭವ ಏನಂದ್ರೆ, ಸ್ವಾಮೀಜಿ ಈ ಜಪವನ್ನು ಪ್ರಾರಂಭ ಮಾಡಿದ ನಂತರ ಎಲ್ಲವೂ ಒಳ್ಳೇದಾಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಇದರಿಂದ ಇನ್ನೊಬ್ರು ತನ್ವಿತ್ ಚಂದ್ರಶೇಖರ್ 1,700 ಅವರು ಕೊಟ್ಟಿದ್ದಾರೆ, ಅದನ್ನು ಹೇಳದಿದ್ರೆ ತಪ್ಪಾಗ್ತದೆ. ತನ್ವಿತ್ ಚಂದ್ರಶೇಖರ್ 1,728 ಬಾರಿ ಮಾಡಿದ್ದಾರೆ. ಇನ್ನೊಂದು ಹೇಮಲತಾ ಯತೀಶ್ ಅವರು 4,144 ಸರಿ ಮಾಡಿದ್ದಾರೆ. ಮತ್ತೊಬ್ರು ಪ್ರಸಾದ್ ಕುಮಾರ್ 216 ಸಲ ಮಾಡಿದ್ದಾರೆ. ಚನಿಯಾ ನಾಯಕರವರು ನಿಜವಾಗಿ ಅವರು ಆರೋಗ್ಯ ಅವ್ರದ್ದೊಂದು ಸ್ವಲ್ಪ ಕೈಗೊಟ್ಟಿದೆ, ಆದ್ರೆ ಹುಷಾರಾಗಿದ್ದಾರೆ, ಏನು ತೊಂದರೆ ಇಲ್ಲ. ಅವ್ರು ನಿಜವಾಗಿ ಒಂದು ರೀತಿಯಲ್ಲಿ ಅವರು ಏನೋ ಒಂದು ದುರ್ಘಟನೆ ನಡೆಯುವುದೆಲ್ಲ ದೇವರು ತಪ್ಪಿಸಿ ಅವರು ಈಗ ಆರೋಗ್ಯವಂತರಾಗಿ ಮನೆಯಲ್ಲಿದ್ದಾರೆ. ಆದ್ರೂ ಕೂಡ ಅವರು ಸಹ 7,128 ಬಾರಿ ಈ ಒಂದು ಜಪವನ್ನು ಮಾಡಿದ್ದಾರೆ. ನಮಗೆ ನಿಜವಾಗಿ ಆಶ್ರಯ ಕಾಲೋನಿ ಮತ್ತೆ ನಮ್ಮ ಬೇರೆ ಬೇರೆ ಭಾಗದಿಂದ ಎಲ್ಲರೂ ಮಾಡಿದ್ದಾರೆ. ಇವತ್ತಿನಿಂದ ನಾನು ನಿಮ್ಗೆ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನಿಂದ ಯಾರು ಜಪವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೀರಿ, ನಿಮ್ಗೆ ಸಾಧ್ಯ ಆದ್ರೆ ಸ್ವಾಮೀಜಿ ಹೇಳ್ತಾರೆ, ನಾನು ಹೇಳೋದಲ್ಲ, ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡುವ. ನಾನು ಹೇಳುದು, ನಾವು ಪೂಜೆ ಮಾಡುವಾಗ ಕೂಡ ಹೆಚ್ಚು ಕಡಿಮೆ ಒಂದು 10-20 ನಿಮಿಷ ಪೂಜೆ ಆಗ್ತದೆ. ಆ ಸಂದರ್ಭದಲ್ಲಿ ಕೂಡ ನಾವು ಜಪ ಮಾಡಿದ್ರೆ ನಮ್ಗೆ ಅದು ಕೂಡ ಒಂದು ಸದಾವಕಾಶ ಸಿಗ್ತದೆ. ಆ ಸಂದರ್ಭದಲ್ಲಿ ಕೂಡ ನಾವು ಮಾಡಬಹುದು. ಇದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡುವ. ನಮ್ಮ 25ನೇ ವರ್ಷದ ಕಾರ್ಯಕ್ರಮ ಇಡೀ ಊರೇ ಒಳ್ಳೇದಾಗುವ ರೀತಿಯಲ್ಲಿ ನಾವು ಈಗಾಗಲೇ ಬೇರೆ ಬೇರೆ ಚಟುವಟಿಕೆಯನ್ನು ಸ್ವಾಮೀಜಿ ಯಾವಾಗ ನಾವು ಪ್ರಾರಂಭದ ದಿನದಲ್ಲಿ ಯಾವುದೆಲ್ಲ ಹೇಳಿದ್ದೇವೆ ಅದನ್ನು ಒಂದೊಂದಾಗಿ ಎಲ್ಲವನ್ನ ಮಾಡಿಕೊಂಡು ಬರುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ. ನಿಮ್ಮ ಆಶೀರ್ವಾದ, ಮಾರ್ಗದರ್ಶನ ಮತ್ತು ಈ ಮಂದಿರ, ಈ ಊರಿಗೆ, ಈ ಉಳ್ಳಾಲಕ್ಕೆ, ಈ ಜಿಲ್ಲೆಗೆ, ಎಲ್ಲ ಕಡೆ ಅಕ್ಷಯ ಪಾತ್ರೆ ಫೌಂಡೇಶನ್ ನಿಂದ ಯಾವ ರೀತಿ ಅಕ್ಷಯ ತರ ಇರಬೇಕು ಅಂತ ಎಲ್ಲರೂ ಹೇಳುದು, ಅದನ್ನೇ ತುಂಬಿಕೊಂಡು ಅಕ್ಷಯ ಪಾತ್ರೆ ಫೌಂಡೇಶನ್ ಅತ್ಯಂತ ಬೃಹದಾಕಾರವಾಗಿ ಬೆಳೀಲಿಕ್ಕೆ ಎಲ್ಲ ದಾನಿಗಳು ಪ್ರೋತ್ಸಾಹ ನೀಡಲಿ. ಅದರ ಮುಖಾಂತರ ನಮ್ಮ ಎಲ್ಲ ಜನರಿಗೆ ಅದರಿಂದ ಸಹಕಾರ ಸಿಗ್ಲಿ ಎನ್ನುವ ಪ್ರಾರ್ಥನೆಯನ್ನ ಮಾಡಿಕೊಂಡು ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. हे कृष्ण करुणा सिंधो दीनबंधो जगत्पते गोपेश गोपिका कांता राधा कांत नमोस्तुते. नमो ब्रह्मण्य देवाय गोब्राह्मण्य हिताय च जगदिताय कृष्णाय गोविंदाय नमो नमः.
जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे. ಇಂದು ನಮ್ಮೆಲ್ಲರ ಜೀವನದಲ್ಲಿ ಒಂದು ಒಳ್ಳೆಯ ಶುಭ ದಿನ. ಯಾವ ರೀತಿ ಒಬ್ಬ ವಿದ್ಯಾರ್ಥಿ ಕಷ್ಟಪಟ್ಟು ಓದಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಒಂದು ಒಳ್ಳೆ ಉತ್ತುಂಗಕ್ಕೆ ಏರುತ್ತಾನೋ ಆಗ ಅವನಿಗೆ ಎಷ್ಟು ಸಂತೋಷ ಆಗ್ತದೋ, ಅವನು ಮಾಡಿರೋ ಸಾಧನೆಗೆ ಎಷ್ಟು ಪ್ರಶಂಸೆಯನ್ನು ನಾವು ಕೊಡ್ಬೋದು. ಅದೇ ರೀತಿಯಾಗಿ ಭಗವಂತನ ಮುಂದೆ ನಾವೆಲ್ಲ ಇಲ್ಲಿ ಬಂದು ಸಂಕಲ್ಪ ಮಾಡಿ ಆ ಸಂಕಲ್ಪಕ್ಕೆ ತಕ್ಕಾಗಿ ಅನುಷ್ಠಾನವನ್ನು ಮಾಡಿ ಅನುಷ್ಠಾನಕ್ಕೆ ತಕ್ಕ ಹಾಗೆ ನಾವು ಜೀವನದಲ್ಲಿ ಅದನ್ನು ಪಾಲನೆ ಮಾಡಿ ಇಂದು ನಾವು ಭಗವಂತನ ಮುಂದೆ ಬಂದು ಆ ಸಂಕಲ್ಪವನ್ನು ಈಡೇರಿಸಿದ್ದೇವೆ ಅಂತ ಹೇಳಿ ಭಗವಂತನಿಗೆ ನಾವು ಅರ್ಪಣೆ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಇದು ಒಂದು ಒಳ್ಳೆಯ ಸಾಧನೆ, ಉತ್ತುಂಗಕ್ಕೆ ಹೋಗ್ಲಿಕ್ಕೆ ಒಂದು ಒಳ್ಳೆಯ ಮಾರ್ಗ. ನಾವು ಪರೀಕ್ಷೆಯಲ್ಲಿ ಏನಾದರೂ ಪಾಸಾಗಿ ಒಳ್ಳೆಯ ಸ್ಥಾನಕ್ಕೆ ಹೋದರೆ ಅಲ್ಲಿಗೆ ಮುಗಿಯೋದಿಲ್ಲ, ಅವನು ಮತ್ತೆ ಇನ್ನೊಂದು ಕ್ಲಾಸಲ್ಲಿ ಹೋಗಬೇಕು, ಅಲ್ಲೂ ಕೂಡ ಒಳ್ಳೇದು ಮಾಡಬೇಕು, ಅದಕ್ಕೆ ಕೊನೆ ಅನ್ನೋದಿಲ್ಲ. ಆದರೆ ಭಗವಂತನ ಸೇವೆಯಲ್ಲಿ ನಾವು ಯಾವಾಗ ಸಾಧನೆಯನ್ನು ಮಾಡ್ತೇವೋ ಆ ಉತ್ತುಂಗದ ಸ್ಥಾನ ಅದು ಶಾಶ್ವತ. ಇಂಥ ಒಂದು ಒಳ್ಳೆ ಕಾರ್ಯವನ್ನ, ಇದೊಂದು ಯಜ್ಞ ಇದ್ದ ಹಾಗೆ. ಯಜ್ಞ ಅಂತಂದ್ರೆ ಭಗವಂತನಿಗೆ ಸಂತೋಷ ಕೊಡ್ತಕ್ಕಂತಹ ಕಾರ್ಯವನ್ನ ಯಜ್ಞ ಅಂತಾರೆ. ಬರೀ ಹೋಮಕುಂಡದ ಮುಂದೆ ಕುಳಿತು ಮಂತ್ರವನ್ನ ಹೇಳಿ ಬರೀ ಯಜ್ಞವನ್ನ ಮಾಡೋದಕ್ಕೆ ಮಾತ್ರ ಯಜ್ಞ ಅಂತ ಹೇಳೋದಿಲ್ಲ. ಅದು ಯಾವುದೇ ಕಾರ್ಯ ಆಗಿರಲಿ ಭಗವಂತನಿಗೆ ಸಂತೋಷ ಕೊಡ್ತಕ್ಕಂತಹ ಕಾರ್ಯ ಆದ್ರೆ ಅದಕ್ಕೆ ಯಜ್ಞ ಅನ್ಸ್ಕೊಳ್ಳುತ್ತೆ. ಅದಕ್ಕೆ ನಾವು ಶತಕೋಟಿ ಹರಿನಾಮ ಜಪ ಯಜ್ಞ ಅಂತ ಹೇಳಿರೋದು. ಯಜ್ಞಾರ್ಥಾತ್ ಕರ್ಮಣೋ ಎನ್ನತ್ರ ಲೋಕೋಯಂ ಕರ್ಮ ಬಂಧನ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಏನೇ ಕಾರ್ಯವನ್ನು ಮಾಡಿದ್ರು ಯಜ್ಞಾರ್ಥವಾಗಿ ಮಾಡಬೇಕಂತೆ. ಯಜ್ಞಾರ್ಥವಾಗಿ ಮಾಡೋದ್ರೆ ಅರ್ಥ ಏನು? ಈಗ ನೀವು ಯಾವ್ದಾದ್ರು ಹೋಮ ಅಥವಾ ಯಜ್ಞವನ್ನು ನೋಡಿರಬಹುದು, ಅಲ್ಲಿ ಕೂತಿರ್ತಕ್ಕಂತಹ ಹೋತ ಅಂದ್ರೆ ಪೂಜಾರಿ, ಅವರು ನರಸಿಂಹ ಇದಂ ನಮಮ ಅಂತ ಹೇಳಿ ಹವಿಸ್ಸನ್ನ ಒಳಗೆ ಹಾಕ್ತಾರೆ. ನಮಮ ಅಂತಂದ್ರೆ ಇದು ನನಗೆ ಅಲ್ಲ ಭಗವಂತ ನಿನಗೆ ಅಂತ ಹೇಳಿ. ಅವ್ರು ಹಾಕ್ತಕ್ಕಂತಹ ತುಪ್ಪವಾಗಿರ್ಬೋದು ಅಥವಾ ಯಾವುದೇ ಪದಾರ್ಥವಾಗಿರ್ಬೋದು, ಭಗವಂತ ಇದು ನಿನಗೆ ನನಗೆ ಅಲ್ಲ ಅಂತ ಹೇಳೋ ಮನೋಭಾವನೆಯಲ್ಲಿ ಅವರು ಯಜ್ಞವನ್ನ ಮಾಡ್ತಾರೆ. ಅದೇ ಭಾವನೆಯಲ್ಲಿ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳುದು ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ. ನಮ್ಮ ಎಲ್ಲ ಕರ್ಮವನ್ನ ಯಜ್ಞಾರ್ಥವಾಗಿ ಮಾಡ್ಬೇಕಂತೆ. ಅದರ ಅರ್ಥ ಭಗವಂತ ನಾನು ಮಾಡ್ತಕ್ಕಂಥ ಕಾರ್ಯ ನಿನ್ನ ತೃಪ್ತಿಗಾಗಿ. ಅದೇ ಮನೋಭಾವನೆಯಲ್ಲಿ ನಾವು ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ದೈನಂದಿನ ಮನೆಯ ಕೆಲಸವಾಗಿರ್ಬೋದು, ನಮ್ಮ ವೃತ್ತಿಪರವಾದ ಕೆಲಸ ಆಗಿರ್ಬೋದು, ಊಟ ಮಾಡ್ತಾ ಇರೋದು ಏನೇ ಆದ್ರೂ ಕೂಡ ಭಗವಂತ ನಿನ್ನ ಪರವಾಗಿ ನಾನು ಮಾಡ್ತಾ ಇದ್ದೇನೆ, ಈ ಒಂದು ಮನೋಭಾವನೆಯಲ್ಲಿ ಮಾಡಿದ್ರೆ ನಮ್ಮ ಕರ್ಮ ಕೂಡ ಯಜ್ಞ ಅನ್ಸ್ಕೊಳ್ಳುತ್ತೆ. ಆದ್ರೆ ಅದನ್ನ ಮಾಡಬೇಕು ಅಂದ್ರೆ ನಮಗೆ ಬಲ ಬೇಕು, ಮಾರ್ಗದರ್ಶನ ಬೇಕಲ್ವಾ? ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ ಅದರ ಹಿಂದೆ ಬಲ, ಜ್ಞಾನ, ಉತ್ತೇಜನ, ಈ ರೀತಿಯಾದ ಎಲ್ಲ ಒಂದು ಪ್ರಚೋದನೆ ನಮಗಿರ್ಬೇಕು. ಈಗ ಭಗವಂತನ ಪರವಾಗಿ ನಾವು ಕಾರ್ಯವನ್ನ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಂದ್ರೆ ಶಕ್ತಿ ತುಂಬಬೇಕು. ಅಂದ್ರೆ ಎಲ್ಲಿಂದ ಬರುತ್ತೆ ಅದು? ಈ ಹರೇ ಕೃಷ್ಣ ಮಂತ್ರದಲ್ಲಿ ಆ ಶಕ್ತಿ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರದ ಅರ್ಥದಲ್ಲೇ ಭಗವಂತನ ಸೇವೆಯನ್ನ ಬೇಡುವ ಒಂದು ಅರ್ಥ ಅಡಗಿದೆ. ಇದರ ಅರ್ಥ ಏನು ಅಂತಂದ್ರೆ, ಹರೇ ಅಂತಂದ್ರೆ ರಾಧಾ ಅಂತ, ಕೃಷ್ಣ ರಾಮ, ಹೇ ಕೃಷ್ಣ ಹೇ ರಾಮ ಹೇ ರಾಧಾ, ನಿನ್ನ ಸೇವೆಯಲ್ಲಿ ತೊಡಗಿಸು. ಇದೇ ಹರೇ ಕೃಷ್ಣ ಮಂತ್ರದ ಅರ್ಥ. ಸೊ ನಾವು ಯಾವಾಗ ಹರೇ ಕೃಷ್ಣ ಜಪವನ್ನ ಮಾಡ್ತಾ ಇದ್ದೇವೆ ಆಗ ನಾವು ಭಗವಂತ ನಿನ್ನ ಸೇವೆಯಲ್ಲಿ ತೊಡಗಿಸು ಅನ್ನೋ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಮ್ಮ ದೇವಸ್ಥಾನಕ್ಕೆ ಹಲವಾರು ಜನರು ಬರ್ತಾರೆ, ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳೋದುಂಟು, ನೀವು ಭಗವಂತನಿಗೆ ಏನು ಕೇಳಿದ್ರಿ ಪ್ರಾರ್ಥನೆಯಲ್ಲಿ ಅಂತ. ಕೆಲವೊಬ್ರೆಲ್ಲ ಹೇಳ್ತಾರೆ ಮಗ ಒಂದು ಎಕ್ಸಾಮ್ ಬರ್ದಿದ್ದಾನೆ, ಅವನಿಗೆ ಒಂದು ಒಳ್ಳೆ ಸೀಟ್ ಸಿಗಲಿ. ಕೆಲವೊಬ್ರು ಹೇಳ್ತಾರೆ ಮನೆಯಲ್ಲಿ ಈ ಕಷ್ಟ ಇದೆ, ಅಥವಾ ಮಗ ಈಗ ಒಂದು ಬಿಸ್ನೆಸ್ ಶುರು ಮಾಡಿದ್ದಾನೆ, ಒಂದು ಒಳ್ಳೇದಾಗ್ಲಿ, ಅಥವಾ ಕೆಲಸ ಸಿಗಲಿ, ಈ ರೀತಿ ಎಲ್ಲ ಕೇಳ್ತಾರೆ.
ಕೆಲವೊಬ್ಬರಿಗೆಲ್ಲ ಎಲ್ಲ ಆಸೆ ಆಲ್ರೆಡಿ ಇರುತ್ತೆ. ಅವ್ರು ಏನು ಪ್ರಾರ್ಥನೆ ಮಾಡ್ತಾರೆ, ಭಗವಂತ ನನಗೇನು ಬೇಡ, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಶಾಸ್ತ್ರದ ಪ್ರಕಾರ ನೋಡಿದ್ರೆ ನಾವು ಭಗವಂತನಿಗೆ ಏನು ಪ್ರಾರ್ಥನೆ ಮಾಡ್ಬೇಕಂತ ಹೇಳಿ ಪ್ರಹ್ಲಾದ ಮಹಾರಾಜರು, ಧ್ರುವ ಮಹಾರಾಜರೆಲ್ಲ ಹೇಳಿಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಭಗವಂತ ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು, ಇದು ನಮ್ಮ ಪ್ರಾರ್ಥನೆ ಇರಬೇಕು. ಸೊ ಆ ಪ್ರಾರ್ಥನೆ ಹರೇ ಕೃಷ್ಣ ಮಂತ್ರದಲ್ಲೇ ಆಲ್ರೆಡಿ ಅಡಕವಾಗಿದೆ. ಸೊ ನಾವು ಹರೇ ಕೃಷ್ಣ ಜಪ ಮಾಡೋದ್ರಿಂದ ಭಗವಂತನನ್ನ ಸೇವೆ ಮಾಡುವ ಒಂದು ಶಕ್ತಿ ನಮ್ಮಲ್ಲಿ ತುಂಬುತ್ತೆ. ಭಗವಂತನ ಶಕ್ತಿ ನಮ್ಮಲ್ಲಿ ಯಾವಾಗ ಬರುತ್ತೋ ಆಗ ನಾವು ಯಾರಿಗೆ ಭಗವಂತನ ಸಂದೇಶವನ್ನ ಹೇಳಿದ್ರೆ ಅವರ ಒಂದು ಪರಿವರ್ತನೆ ಆಗುತ್ತೆ. ಸೊ ತಾವೆಲ್ಲರೂ ಇಲ್ಲಿ ಭಾರತ ಭೂಮಿಲ ಜನ್ಮ ಹೋಯಿಲ್ಲ ಯಾರ್ ಜನ್ಮ ಸಾರ್ಥಕ ಕೊರಿ ಕರೋ ಪರೋಪಕಾರ. ಯಾರು ಈ ಪುಣ್ಯ ಭೂಮಿ ಭಾರತದಲ್ಲಿ ಹುಟ್ಟಿದಾರೋ ಅವರೆಲ್ಲರ ಒಂದು ಕರ್ತವ್ಯ ಏನು ಅಂತಂದ್ರೆ ಜನ್ಮ ಸಾರ್ಥಕ ಕೊರಿ. ನಾವು ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಬೇಕು. ಯಾವ ರೀತಿ? ಭಗವದ್ಗೀತೆನ ಓದೋದ್ರಿಂದ, ಹರಿಕೃಷ್ಣ ಜಪ ಮಾಡೋದ್ರಿಂದ, ಭಗವಂತನ ಆರಾಧನೆ ಮಾಡೋದ್ರಿಂದ, ಈ ರೀತಿಯಾದ ಧಾರ್ಮಿಕ ಕಾರ್ಯವನ್ನ ಮಾಡೋದ್ರಿಂದ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಆಮೇಲೆ ಕರೋ ಪರೋಪಕಾರ, ಇದೇ ಒಂದು ಜ್ಞಾನವನ್ನ, ಇದೇ ಸಂದೇಶವನ್ನ ಇಡೀ ವಿಶ್ವಕ್ಕೆ ಕೊಂಡೊಯ್ಬೇಕು. ಯಾಕೆಂದ್ರೆ ಇಡೀ ವಿಶ್ವದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಯಾವುದೇ ಒಂದು ಟೆಕ್ನಾಲಜಿಗಾಗಿರ್ಬೋದು, ಯಾವುದಕ್ಕೂ ಕಮ್ಮಿ ಇಲ್ಲ. ಒಂದೇ ಒಂದು ಕುಂದು ಕೊರತೆ ಅಂತಂದ್ರೆ ಕೃಷ್ಣ ಪ್ರಜ್ಞೆ. ಅದಕ್ಕೆ ಇಡೀ ವಿಶ್ವ ಭಾರತದಲ್ಲೇ ನೋಡ್ತಾ ಇರೋದು ಈ ಕೃಷ್ಣ ಪ್ರಜ್ಞೆಗಾಗಿ, ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ. ನಾವು ಕೂಡ ಅವರಿಂದ ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್ ಅಂತ ಅವ್ರ ಹಿಂದೆ ಬಿದ್ದರೆ ನಮಗವ್ರಿಗೂ ವ್ಯತ್ಯಾಸ ಏನು? ಅಷ್ಟು ಅಮೇರಿಕ ಅಷ್ಟು ಮುಂದುವರೆದಿದೆ, ನಮಗಿಂತ 50 ವರ್ಷ ಮುಂದೆ ಇದ್ದಾರೆ ಅವರು. ಆದರೂ ಕೂಡ ಅವರು ಭಾರತದೆಡೆ ನೋಡ್ತಾ ಇದ್ದಾರೆ ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ. ಸೊ ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರ ಕರ್ತವ್ಯ ಏನು ಅಂತಂದ್ರೆ ಈ ಭಗವಂತನ ಸಂದೇಶವನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು. ನೀವೆಲ್ಲೊಂದು ಪ್ರಶ್ನೆ ಕೇಳ್ಬೋದು, ಸ್ವಾಮೀಜಿ ನಿಮಗೆಲ್ಲ ಸಂಸ್ಕೃತ ಗೊತ್ತಿದೆ, ನೀವು ಪ್ರಚಾರ ಮಾಡ್ಬೋದು, ನಾವೆಲ್ಲ ಸಾಮಾನ್ಯ ಮನುಷ್ಯರು, ನಮಗೆ ಭಗವದ್ಗೀತೆ ಗೊತ್ತಿಲ್ಲ, ಏನಿಲ್ಲ, ನಾವು ಹೇಗೆ ಪ್ರಚಾರ ಮಾಡ್ಬೋದು ಅಂತ ಕೇಳ್ಬೋದು. ಬಹಳ ಸುಲಭ. ನೀವು ಮೊದಲು ಹರೇ ಕೃಷ್ಣ ಮಂತ್ರವನ್ನು ಅನುಷ್ಠಾನ ಮಾಡಿ, ಹೋದವರಿಗೆಲ್ಲ ಇದೇ ಒಂದು ಉಪದೇಶವನ್ನ ಮಾಡಿ. ತಾವೆಲ್ಲ ಮನೆಯಲ್ಲಿ ಹರೇ ಕೃಷ್ಣ ಜಪ ಮಾಡಿ, ನಿಮಗೆ ಹರೇ ಕೃಷ್ಣ ಮಂತ್ರ ಗೊತ್ತುಂಟಾ ಕೇಳಬೇಕು ಜನರಿಗೆ. ಗೊತ್ತಿಲ್ವಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ಜಪ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಪ್ರಚೋದನೆಯನ್ನ ಮಾಡಿದ್ರೆ ತಾವೆಲ್ಲರೂ ಕೂಡ ಭಗವಂತನ ಒಂದು ದೂತರಾಗಬಹುದು. ಭಗವಂತನ ಇಚ್ಛೆ ಏನು ಅಂತಂದ್ರೆ ಪೃಥ್ವೀತೆಯಾಚೆ ನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೋಯ್ವೆ ಮೋರ ನಾಮ. ಕೃಷ್ಣ ಹೇಳಿರೋದು ನನ್ನ ನಾಮ ಇಡೀ ವಿಶ್ವದಲ್ಲೇ ಹರಡುತ್ತೆ ಅಂತ ಹೇಳಿ. ಸೊ ಭಗವಂತ ಆದೇಶ ಕೊಟ್ಟಿದ್ದಾರೆ, ಆದ್ರೆ ಅದನ್ನ ಈಡೇರಿಸ್ತಕ್ಕಂಥ ಜವಾಬ್ದಾರಿ ಯಾರಲ್ಲಿರೋದು? ಅವನ ಭಕ್ತರಲ್ಲಿ ಅಲ್ವಾ? ಸೊ ತಾವೆಲ್ಲರೂ ಭಗವಂತನ ಸಂಕಲ್ಪಕ್ಕೆ ಪರವಾಗಿ ಇಂಥ ಒಂದು ಒಳ್ಳೆ ಕಾರ್ಯವನ್ನ ಮಾಡಿದ್ದೀರಾ. ಈ ಒಂದು ಕುಂಪಾಳ ಪ್ರದೇಶದಲ್ಲಿ ನಮ್ಮ ಸತೀಶ್ ಕುಂಪಾಳ ಅವರ ಒಂದು ನೇತೃತ್ವದಲ್ಲಿ ಅವರ ಒಡನೆ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು, ಎಲ್ಲ ಒಂದು ಒಳ್ಳೆಯ ಟೀಮೇ ತಾವಿಲ್ಲಿ ನೋಡಬಹುದು. ಇಂದು ಒಳ್ಳೆಯ ಒಂದು ಚಳುವಳಿಯನ್ನೇ ನಡೆಸಿಬಿಟ್ಟಿದ್ದಾರೆ. ಯಾವ ಚಳುವಳಿ ಇದು? ಇದು ಭಕ್ತಿಯ ಚಳುವಳಿ, ಕೃಷ್ಣ ಭಕ್ತಿಯ ಒಂದು ಒಳ್ಳೆಯ ಚಳುವಳಿಯನ್ನು ಇಲ್ಲಿ ಹುಟ್ಟಿಸಿದ್ದಾರೆ. ಆದ್ರೆ ಇಲ್ಲಿಗೆ ಸೀಮಿತವಾಗಬಾರದು. ಇದು ಇಡೀ ನಮ್ಮ ದಕ್ಷಿಣ ಕನ್ನಡಕ್ಕೆ, ಹಾಗೆ ಇಡೀ ಕರ್ನಾಟಕ, ಭಾರತಕ್ಕೆ ಹರಡಿ ಇಡೀ ವಿಶ್ವಾದ್ಯಂತ ಹೋಗುವಂತೆ ಬೆಳೀಲಿ ಅಂತ ಹೇಳಿ ಶ್ರೀಕೃಷ್ಣನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ, ಮತ್ತು ತಾವು ಕೂಡ ಇಷ್ಟು ಒಳ್ಳೆಯ ಒಂದು ಹರಿಕೃಷ್ಣ ಜಪಯಜ್ಞದಲ್ಲಿ ಹೃದಯ ತುಂಬಿ ಭಾಗವಹಿಸಿದ್ದೀರಾ. ಕೃಷ್ಣ ತಮ್ಮೆಲ್ಲರ ಒಂದು ಭಕ್ತಿಗೆ ಪುಲಕಿತಗೊಂಡಿದ್ದಾನೆ. ಅದಕ್ಕೆ ಕೃಷ್ಣ ಹೇಳೋದು, ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಶು ಅಪಿ ತತ್ರ ತಿಷ್ಠಾಮಿ ನಾರದ ಯತ್ರ ಗಾಯಂತಿ ಮತ್ ಭಕ್ತ. ನಾನು ವೈಕುಂಠದಲ್ಲಿದ್ದೀನಿ ಅನ್ಕೊಂಡಿದ್ದೀರಾ? ಕೃಷ್ಣ ಹೇಳ್ತಾನೆ, ಇಲ್ಲ, ನಾನು ವೈಕುಂಠದಲ್ಲಿ ಇಲ್ಲ. ಯೋಗಿನಾಂ ಹೃದಯೇಶು ಅಪಿ, ದೊಡ್ಡ ದೊಡ್ಡ ಯೋಗಿಗಳ ಹೃದಯದಲ್ಲಿದ್ದೇನಾ? ಕೃಷ್ಣ ಹೇಳ್ತಾನೆ, ಇಲ್ಲ. ಮತ್ತೆ ಎಲ್ಲಿದ್ದಾನೆ? ಯತ್ರ ಗಾಯಂತಿ ಮದ್ಭಕ್ತ, ಎಲ್ಲಿ ನನ್ನ ಭಕ್ತರು ನನ್ನ ಗುಣಗಾನವನ್ನ ಮಾಡ್ತಾರೆ, ನನ್ನ ಕೀರ್ತನೆಯನ್ನ ಮಾಡ್ತಾರೆ, ತತ್ರ ತಿಷ್ಠಾಮಿ ನಾರದ, ನಾನು ಅಲ್ಲಿದ್ದೇನೆ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಸೊ ತಾವೆಲ್ಲ ಹರೇ ಕೃಷ್ಣ ಜಪವನ್ನ ಮಾಡಿ, ಕೃಷ್ಣನ ಸಂಘ ಮಾಡಿ, ಕೃಷ್ಣನ ಶಕ್ತಿ ನಿಮ್ಮಲ್ಲಿ ತುಂಬಿದೆ. ಇದನ್ನ ಇಲ್ಲಿಗೆ, ಇದು ಅಂತ್ಯ ಅಲ್ಲ, ಇದು ಒಂದು ಆರಂಭ ಅಷ್ಟೇ. 1ನೇ ಕ್ಲಾಸು ನಾವು ಬರೆದು ಎಕ್ಸಾಮ್ ಎಲ್ಲ ಬರೆದು ಪಾಸ್ ಆದರೆ ಅದು ನಮ್ಮ ವಿದ್ಯಾಭ್ಯಾಸದ ಅಂತ್ಯ ಅಲ್ಲ, ಅದು ಮೊದಲನೇ ಒಂದು ಹಂತ. ಅದೇ ರೀತಿ ತಾವು ಕೂಡ ಇಷ್ಟು ದಿನ ಹರೇ ಕೃಷ್ಣ ಜಪ ಯಜ್ಞವನ್ನ ಭಾಗವಹಿಸಿದ್ದೀರಾ. ಇದು ಒಂದು ಹಂತ ಅಷ್ಟೇ, ಇದು ಒಂದು ಮೊದಲನೇ ಹೆಜ್ಜೆ.
ಇಲ್ಲಿಗೆ ಬಂದ್ಬಿಟ್ಟು ತಾವು ನನ್ನ ಸಂಕಲ್ಪ ಮುಗೀತಪ್ಪ ಅಂತ ಹೇಳಿ ವಿಸರ್ಜನೆ ಮಾಡಿ ಹೋಗೋದಲ್ಲ. ಇದೊಂದು ಪ್ರಾರಂಭ ಅಂತ ತಿಳ್ಕೊಂಡು ತಾವು ಮನೆಗೆ ಹೋಗಿ ತಾವು ಜಪ ಮಾಡೋದು ಅಷ್ಟೇ ಅಲ್ಲದೇನೆ ಹೆಚ್ಚು ಜನಕ್ಕೆ ಜಪ ಮಾಡುವ ಒಂದು ಸಂಕಲ್ಪವನ್ನು ತಗೊಂಡು ಹೋಗ್ಬೇಕು. ನಾನು ಒಬ್ಬ ಮಾಡ್ತಾ ಇದ್ದೇನೆ ಇವತ್ತು, ಇನ್ನು ಇಬ್ಬರಿಗೆ ಮಾಡ್ಲಿಕ್ಕೆ ಸಾಧ್ಯವೋ? ಯಾಕೆಂದ್ರೆ ಈ ರೀತಿ ಧಾರ್ಮಿಕವಾದ ಜವಾಬ್ದಾರಿ ಸತೀಶ್ ಕುಂಪಾಳ ಅವ್ರದ್ದು ಅಥವಾ ಬೇರೆ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಲ್ಲ, ಇದು ಇಡೀ ಪ್ರತಿಯೊಬ್ಬ ಭಾರತೀಯರ ಜವಾಬ್ದಾರಿ. ಸೊ ಅದಕ್ಕೆ ತಾವು ತಮ್ಮ ಒಂದು ಸ್ಥಿತಿಯಲ್ಲಿ ಎಷ್ಟು ಜವಾಬ್ದಾರಿ ತಗೊಳ್ಬೋದು ಅಷ್ಟು ತಗೊಂಡು ಇಲ್ಲಿ ಜವಾಬ್ದಾರಿ ತಗೊಳ್ಳೋದೇನು ಬಹಳ ಕಷ್ಟ ಇಲ್ಲ. ನೀವು ನನ್ನ ರೀತಿಯಾಗಿ ಮೇಧಾವಿ ಆಗ್ಬೇಕಂತಾನೆ ಅಗತ್ಯ ಇಲ್ಲ. ಹಾಗೆ ನೋಡಿದ್ರೆ ನಾನು ಕೂಡ ಮೇಧಾವಿ ಅಲ್ಲ, ಹೇಳ್ತಾ ಇರೋದಷ್ಟೇ. ನೀವು ಇಷ್ಟೇ ಮಾಡ್ಬೇಕಷ್ಟೇ. ನಿಮ್ಮ ಪಕ್ಕದ ಮನೆಯವರು ಇದ್ದಾರಾ? ದೇವಸ್ಥಾನಕ್ಕೆ ಬರ್ತಾ ಇಲ್ವಾ? ಅಲ್ಲಿ ಒಂದು ಒಳ್ಳೆ ಬಾಲಕೃಷ್ಣ ಮಂದಿರ ಇದೆ, ಬನ್ನಿ ಹೋಗುವ. ನೀವು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಡಿ. ನೀವು ಅದೇ ದೊಡ್ಡ ಪ್ರಚಾರ ಆಗೋಗ್ಬಿಡುತ್ತೆ. ಇಲ್ಲಿ ಬಂದ್ಮೇಲೆ ಅವರು ತಾನಾಗಿಯೇ ಕೃಷ್ಣನ ಭಕ್ತರಾಗ್ತಾರೆ. ಹಾಗೆ ಬಲ್ಮಠದಲ್ಲಿ ಆರ್ಯ ಸಮಾಜ ರೋಡಲ್ಲಿ ನಮ್ದು ಇಸ್ಕಾನ್ ದೇವಸ್ಥಾನ ಕೂಡ ಇದೆ, ಅಲ್ಲೂ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ, ಅವರು ಭಕ್ತರಾಗ್ತಾರೆ. ಸೊ ಎಷ್ಟು ಸುಲಭ ಇದೆ ಅಲ್ವಾ? ನೀವು ಒಬ್ಬರೇ ಬರೋದಕ್ಕಿಂತ ಇನ್ನೂ ಇಬ್ಬರನ್ನ ಕರ್ಕೊಂಡು ಬಂದ ದೇವಸ್ಥಾನಕ್ಕೆ ಅವರು ಭಕ್ತರಾಗ್ತಾರೆ. ಅದು ಒಂದು ಒಳ್ಳೆಯ ಒಳಿತಿನ ಕೆಲಸ ಆಗುತ್ತೆ, ಪ್ರಚಾರದ ಕೆಲಸ ಆಗುತ್ತೆ. ಸೊ ಈ ಒಂದು ನಾವು ಮಾಡಿರ್ತಕ್ಕಂಥ ಸಂಕಲ್ಪ ಮುಂದೆ ಮಾಡ್ತಕ್ಕಂತಹ ಬೃಹತ್ ಕಾರ್ಯಕ್ಕೆ ಒಂದು ಬುನಾದಿಯಾಗಿ ನಿರ್ಮಾಣಗೊಳ್ಳಿ ಅಂತ ಹೇಳ್ತಾ, ಇಷ್ಟು ಒಳ್ಳೆ ರೀತಿಯಾಗಿ ಸಂಘಟಿಸಿ ಎಲ್ಲರನ್ನೂ ಹರೇ ಕೃಷ್ಣ ಜಪ ಮಾಡಲಿಕ್ಕೆ ಪ್ರಚೋದಿಸಿರ್ತಕ್ಕಂತಹ ಸತೀಶ್ ಕುಂಪಾಳ್ ಅವರಿಗೆ ಬಾಲಕೃಷ್ಣ ಹಾಗೂ ಕೃಷ್ಣ ಬಲರಾಮ್ ಗೌರವಿತ ಶಿಲಪ್ರಪಾದರು ಅನುಗ್ರಹ ಮಾಡಲಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಶ್ರೀ ಬಾಲಕೃಷ್ಣ ದೇವರು ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ, ರಾಮ ಕೃಷ್ಣ ಹಾರೆ ಮುಕುಂದ ಮುರಾರೆ, ರಾಮ ಕೃಷ್ಣ ಹಾರೆ ಮುಕುಂದ ಮುರಾರೆ, ಪಾಂಡುರಂಗ 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 ಹಾರೆ, ಪಾಂಡುರಂಗ 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 ಹಾರೆ, ದೀನನಾಥ ಹಾರೆ ದೀನಬಂಧು ಹಾರೆ, ದೀನನಾಥ ಹಾರೆ ದೀನಬಂಧು ಹಾರೆ, ಅಚ್ಯುತ ಕೇಶವ ಮಧುಸೂದನ್ ಹಾರೆ, ಅಚ್ಯುತ ಕೇಶವ ಮಧುಸೂದನ್ ಹಾರೆ, ರಾಮ ಕೃಷ್ಣ ಹಾರೆ ಮುಕುಂದ ಮುರಾರೆ, ರಾಮ ಕೃಷ್ಣ ಹಾರೆ ಮುಕುಂದ ಮುರಾರೆ, ಪಾಂಡುರಂಗ 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 ಹಾರೆ, ಪಾಂಡುರಂಗ 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 ಹಾರೆ, ಗೀತಾ ಬೋಧ ಹಾರೆ ಪುರಾಣ ಪುರುಷ ಹಾರೆ, ಗೀತಾ ಬೋಧ ಹಾರೆ ಪುರಾಣ ಪುರುಷ ಹಾರೆ, ದಶ ಅವತಾರಿ ವಾಸುದೇವ ಹಾರೆ, ದಶ ಅವತಾರಿ ವಾಸುದೇವ ಹಾರೆ, ರಾಮ ಕೃಷ್ಣ ಹಾರೆ ಮುಕುಂದ ಮುರಾರೆ, ರಾಮ ಕೃಷ್ಣ ಹಾರೆ ಮುಕುಂದ ಮುರಾರೆ, ಪಾಂಡುರಂಗ 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 ಹಾರೆ, ಪಾಂಡುರಂಗ 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 ಹಾರೆ, ಅನಂತ ನಾಮ ಹಾರೆ ಅನಂತ ಮಹಿಮಾ ಹಾರೆ, ಅನಂತ ನಾಮ ಹಾರೆ ಅನಂತ ಮಹಿಮಾ ಹಾರೆ, ದಾಯ ಸಾಗರ ವಿಷ್ಣು ಮೂರ್ತಿ ಹಾರೆ, ದಾಯ ಸಾಗರ ವಿಷ್ಣು ಮೂರ್ತಿ ಹಾರೆ, ರಾಮ ಕೃಷ್ಣ ಹಾರೆ ಮುಕುಂದ ಮುರಾರೆ, ರಾಮ ಕೃಷ್ಣ ಹಾರೆ ಮುಕುಂದ ಮುರಾರೆ, ಪಾಂಡುರಂಗ 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 ಹಾರೆ, ಪಾಂಡುರಂಗ 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 ಹಾರೆ, ವೆಂಕಟರಮಣ ಹಾರೆ ಸಂಕಟಹರಣ ಹಾರೆ, ವೆಂಕಟರಮಣ ಹಾರೆ ಸಂಕಟಹರಣ ಹಾರೆ,
मुरारे पांडुरंग 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 हरे पांडुरंग 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 हरे चिदानंद हरे योगानंद हरे चिदानंद हरे योगानंद हरे नित्यानंद परमानंद वासुदेव हरे नित्यानंद परमानंद वासुदेव हरे राम कृष्ण हरे मुकुंद मुरारे राम कृष्ण हरे मुकुंद मुरारे पांडुरंग 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 हरे पांडुरंग 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 हरे वेद वैद्य हरे नारायण हरे वेद वैद्य हरे नारायण हरे कलियुग वरदा सोमनाथ हरे कलियुग वरदा सोमनाथ हरे कलियुग वरदा अय्यप्ಪ स्वामी हरे कलियुग वरदा अय्यप्ಪ स्वामी हरे कलियुग वरदा बालकृष्ण हरे कलियुग वरदा बालकृष्ण हरे राम कृष्ण हरे मुकुंद मुरारे राम कृष्ण हरे मुकुंद मुरारे पांडुरंग 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 हरे पांडुरंग 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 हरे विठ्ठल विठ्ठल हरे जय जय विठ्ठल 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 हरे विठ्ठल 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 हरे विठ्ठल 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 हरे राम कृष्ण हरे मुकुंद मुरारे राम कृष्ण हरे मुकुंद मुरारे पांडुरंग 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 हरे पांडुरंग 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 हरे पांडुरंग हरे पंढरीनाथ 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 हरे राम कृष्ण हरे मुकुंद मुरारे राम कृष्ण हरे मुकुंद मुरारे पांडुरंग 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 हरे पांडुरंग 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 हरे पांडुरंग 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 हरे ತಮ್ಮೆಲ್ಲರ ಪರವಾಗೂ ನಮ್ಮ ಭಕ್ತರಾದಂತಹ ಸತೀಶ್ ಕುಂಪಾಳ್ ಅವರಿಗೆ ಪ್ರಸಾದವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ದೇವಸ್ಥಾನದ ವತಿಯಿಂದ. ತಾವು ದಯವಿಟ್ಟು ಮುಂದೆ ಬನ್ನಿ. हरे कृष्ण महामंत्र की जय हरे कृष्णा 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 हरे 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 रामा राम राम हरे 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 कृष्णा
कृष्ण कृष्ण हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा कृष्ण कृष्ण हरे 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 राम हरे कृष्णा 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 हरे 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 राम राम हरे 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 कृष्णा कृष्ण कृष्ण हरे 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 राम राम हरे 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 कृष्णा कृष्णा कृष्ण हरे 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 राम राम हरे 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 कृष्णा कृष्ण कृष्ण हरे 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 राम राम हरे 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 कृष्णा कृष्णा कृष्ण हरे 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 राम राम हरे 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 कृष्णा कृष्ण कृष्ण हरे हरे राम राम हरे 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 कृष्णा कृष्ण हरे 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 राम राम हरे 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 कृष्णा कृष्ण कृष्ण हरे 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 राम राम हरे हरे कृष्ण बलराम कृष्ण बलराम जय कृष्ण बलराम कृष्ण बलराम जय कृष्ण बलराम जय कृष्ण बलराम जय कृष्ण बलराम जय वृंदावन धाम जय कृष्ण बलराम वृंदावन धाम जय कृष्ण बलराम जय जय प्रभुपाद जय प्रभुपाद जय 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 गुरुदेव प्रभुपाद जय प्रभुपाद भगवान की जय। श्री कृष्ण बलराम की जय। हरिनाम संकीर्तन की जय। वेद भक्त वृंद की जय। हरे कृष्णा।
Thank you.